ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ವ್ಲಾಗ್ಸ್. ನನ್ನ ಹೆಸರು ಯಕ್ಷಿತಾ. ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತಿನ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ ಇವತ್ತಿನ ವಿಡಿಯೋ ಬಂದು ನಾನು ಕ್ಲೀನಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಇವತ್ತು ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಆ ವಿಡಿಯೋ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹೃದಯ ನೋಡಿ ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾಳೆ ನನಗೆ, ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ನಾನು ಮಾಡೋ ಕೆಲಸದಲ್ಲಿ ಅವಳನ್ನ ಕೂಡ ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ. ಅವಳು ನೋಡಿ ಎಲ್ಲ ಒರೆಸ್ತಾ ಇದ್ದಾಳೆ. ಹಾಗೆ ಇರಲಿ, ಹಾಗಾದರೆ ಮಾತ್ರ ನಾನು ಕೂಡ ಕೆಲಸ ಮಾಡೋದು ಬಿಡ್ತಾಳೆ, ಇಲ್ಲಾಂದರೆ ಬಿಡೋದೇ ಇಲ್ಲ ಅವಳು. ಸುಮ್ಮನೆ ಏನಾದರೂ ಕಿರಿಕಿರಿ ಮಾಡಿಕೊಂಡು ಹತ್ಕೊಂಡಿರ್ತಾಳೆ. ಫ್ರೆಂಡ್ಸ್, ಇದು ಬಂದು ನಂದು ನರ್ಸರಿದು ಫೋಟೋ. ಇದು ಮೇ ಬಿ UKG ಅಂತ ಅನಿಸುತ್ತೆ ನನಗೆ. ನಾನು ನನ್ನ ಪ್ರೈಮರಿ, ನರ್ಸರಿ ಅದೆಲ್ಲ ನಾನು ಮಾಡಿದ್ದು ಗೋಣಿಕೊಪ್ಪ. ಅದು ಬಂದು ಕೂರ್ಗಲ್ಲಿದೆ, ಕೊಡಗಿನಲ್ಲಿ. ಸೊ ಅಲ್ಲೇ ನನ್ನ ಸ್ಟಡೀಸ್ ಎಲ್ಲ, ನಾನು ಅಪ್ ಟು ಹೈಸ್ಕೂಲೆಲ್ಲ ನಾನು ಅಲ್ಲೇ ಓದಿದ್ದು. ಅಲ್ಲಿ ತೆಗೆದಿರೋಂಥ ಫೋಟೋ UKGಯಲ್ಲಿ. ಸೊ ನಾನು ಎಲ್ಲಿದ್ದೀನಿ ಅಂತ ಗೆಸ್ ಮಾಡಿ. ಸ್ವಲ್ಪ ಕಷ್ಟ ಇದು, ಅಂದರೆ ಹಳೆಯ ಫೋಟೋಸ್ ಅಲ್ವಾ, ಅಷ್ಟೇನು ಕ್ಲಿಯರ್ ಆಗಿಲ್ಲ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಅದು ನಾನು ಸಿಸ್ಟರ್ ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ. ಅದು ಏನು ಗೊತ್ತಿಲ್ಲ, ಕೈ ಸಿಸ್ಟರಿಗೆ ಏನಾದರೂ ತಾಗುತ್ತೆ ನನ್ನ ಕೈ ಅಂತ ಏನೋ ಆ ಥರ ಇಟ್ಕೊಂಡಿದ್ದೀನ ಏನೋ. ಇವತ್ತು ನಮ್ಮ ಮನೆಗೆ ಕಸಿನ್ಸ್ ಎಲ್ಲ ಬರ್ತಾ ಇದ್ದಾರೆ. ನನ್ನ ದೊಡ್ಡಮ್ಮನ ಮಕ್ಕಳು, ಅವರ ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ತಂಗಿ ನೋಡಿ ಫಿಶ್ಶು ಕ್ಲೀನ್ ಮಾಡ್ತಾಳೆ. ನನ್ನ ತಂಗಿ ಫಿಶ್ ಕ್ಲೀನ್ ಮಾಡೋದ್ರಲ್ಲಂತೂ ಎಕ್ಸ್ಪರ್ಟ್. ಅವಳು ಯಾವುದೇ ಮೀನು ಕೊಟ್ಟರು ಕ್ಲೀನ್ ಮಾಡ್ತಾಳೆ. ಕಾಂಪ್ಲಿಮೆಂಟ್ ಇದು ಅವಳಿಗೆ. ಇದು ಬಂದು ಬಂಗುಡೆ ಥರ ಇದೆ ನೋಡೋದಕ್ಕೆ, ಬಟ್ ಬಂಗುಡೆ ಅಲ್ಲ, ಇದು ಏನೋ ಒಂಥರ ಬೇರೆ ಥರ ಫಿಶ್ಶು. ಎಷ್ಟು ದೊಡ್ಡದಿದೆ ನೋಡಿ, ತುಂಬಾ ದೊಡ್ಡದಿತ್ತು. ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವು ಫ್ರೈ ಮಾಡಿದ್ವಿ ಇದನ್ನ, ತುಂಬಾ ಚೆನ್ನಾಗಿತ್ತು. ಫಿಶ್ ಎಲ್ಲ ಕ್ಲೀನ್ ಮಾಡಿ ಆಗಿದೆ. ಸೊ ಇನ್ನು ಇದಕ್ಕೆ ಮಸಾಲೆ ಎಲ್ಲ ಹಾಕಿಡಬೇಕು ಫ್ರೈ ಮಾಡೋದಕ್ಕೆ. ಹಾಗೆ ಇಲ್ಲಿ ಕಬಾಬ್ ಕೂಡ ರೆಡಿ ಆಗಿದೆ. ನಾನು ವಿಡಿಯೋ ಮಾಡಿಲ್ಲ, ಫಿಶ್ ಫ್ರೈ ಇದು ಫ್ರೈ ಮಾಡೋದೆಲ್ಲ. ಆ್ಯಂಡ್ ಇದು ಬಂದು ಕೋಳಿ ಸಾಂಬಾರು, ನಾಟಿ ಕೋಳಿ ಸಾಂಬಾರು.
ಅಡಿಗೆಲ್ಲ ರೆಡಿ ಆಯಿತು. ಈಗ ಮಕ್ಕಳು ಫಸ್ಟಿಗೆ ಊಟ ಮಾಡ್ತಾ ಇದ್ದಾರೆ. ನನ್ನ ಕಸಿನ್ಸ್ ಮಕ್ಕಳೆಲ್ಲ ಊಟ ಮಾಡಿ ಆದಮೇಲೆ ನಾವು ಊಟ ಮಾಡಿದ್ವಿ. ಊಟ ಎಲ್ಲ ಮಾಡಿ ಆದಮೇಲೆ ಇಲ್ಲಿ ನೋಡಿ ಎಲ್ಲ ಆಟ ಆಡ್ತಾ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿ ತುಂಬಾ ಖುಷಿ ಆಯಿತು. ತುಂಬ ಟೈಮ್ ಆಗಿತ್ತು ನಾವೆಲ್ಲ ಒಟ್ಟಿಗೆ ಸೇರೋದೆ. ಇಟ್ ವಾಸ್ ಅ ವೆರಿ ನೈಸ್ ಟೈಮ್. ಹಾಗೆ ನಾನು ಪಾಯಸ ಕೂಡ ಮಾಡಿದ್ದೆ ನೆಕ್ಸ್ಟ್ ಡೇ, ಇದು ಅವತ್ತಲ್ಲ ನೆಕ್ಸ್ಟ್ ಡೇ ಪಾಯಸ ಮಾಡಿದ್ದೆ. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೇಮಿಗೆ ಪಾಯಸ, ಅದಕ್ಕೆ ಫಸ್ಟ್ ಎಲ್ಲ ಐಟಮ್ಸ್ಗಳನ್ನ ಹುರ್ಕೊಳ್ತಾ ಇದ್ದೀನಿ. ಗೋಡಂಬಿ, ದ್ರಾಕ್ಷಿ, ಸೇಮಿಗೆ, ಇದೇನು ಶಾವಿಗೆ ಪಾಯಸ ಅಂತ ಹೇಳ್ತೀವಲ್ಲ, ನಾವು ಸೇಮಿಗೆ ಪಾಯಸ ಅಂತ ಹೇಳ್ತೀವಿ. ಸೊ ಶಾವಿಗೆ ಎಲ್ಲ ಈಗ ನಾನು ಅದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ ಅಲ್ವಾ ಶಾವಿಗೆ ಪಾಯಸ, ಬೇಗ ಆಗಿಬಿಡುತ್ತೆ. ನನಗಂತೂ ತುಂಬಾ ಫೇವ್ರೇಟು ಶಾವಿಗೆ ಪಾಯಸ. ಅದಾದಮೇಲೆ ಇಲ್ಲಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲು ಇನ್ನೂ ಚೆನ್ನಾಗಿ ಕುದಿಬೇಕು. ಹಾಲಿಗೆ ಈಗಲೇ ನಾವು ಸಕ್ಕರೆ ಆ್ಯಡ್ ಮಾಡ್ಬೋದು. ಸೊ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ಕುದೀಲಿ ಹಾಲು. ನೋಡಿದ್ರಲ್ವಾ. ಸೊ ಈಗ ಹಾಲು ಕುದೀತಾ ಇದೆ. ಈಗ ನಾವು ಇದಕ್ಕೆ ಶಾವಿಗೆ ಆ್ಯಡ್ ಮಾಡೋಣ. ಒಂದು 10-15 ನಿಮಿಷದಲ್ಲೆಲ್ಲ ಪಾಯಸ ರೆಡಿ ಆಗಿಬಿಡುತ್ತೆ. ಹಾಲೊಂದು ಬಿಸಿ ಆಗೋದೊಂದು ಮಾತ್ರ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಅದಾದಮೇಲೆ ಬೇಗ ಬೇಗ ಆಗಿಬಿಡುತ್ತೆ ಪಾಯಸ. ಸೊ ಶಾವಿಗೆ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗಲೇ ನಾವು ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ಬೋದು. ನಾನು ಫಸ್ಟಿಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೆ ಫ್ರೈ ಮಾಡಿ. ಸೊ ಅದನ್ನ ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇನ್ನು ನಾವು ಬೇಕಿದ್ರೆ ಈಗ ನಾವು ಸಕ್ಕರೆ ನೋಡ್ಕೊಳ್ಬೋದು. ಸ್ವೀಟ್ ನಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂತಿದ್ರೆ ಈಗ ಸಕ್ಕರೆ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾನು ಸಕ್ಕರೆ ಹಾಕಿದ್ದು ಕರೆಕ್ಟಾಗಿತ್ತು. ಆ್ಯಂಡ್ ಲಾಸ್ಟಿಗೆ ಏಲಕ್ಕಿ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಏಲಕ್ಕಿ ನಮ್ಮ ಪಾಯಸ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿದೆ. ಸೊ ಒಂದು 10-15 ನಿಮಿಷದಲ್ಲೆಲ್ಲ ಮಾಡ್ಕೊಂಡು ಬಿಡ್ಬೋದು. ಟೀ ಟೈಮಿಗೆಲ್ಲ ಏನಾದರೂ ತಿನ್ನಬೇಕು ಅಂತ ಅನಿಸುವಾಗ ಎಲ್ಲ ಮಾಡ್ಕೊಂಡು ತಿನ್ಬೋದು. ನನಗಂತೂ ತುಂಬಾ ಫೇವ್ರೇಟ್ ಶಾವಿಗೆ ಪಾಯಸ ಅಂದರೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ಇದಂತೂ ನನ್ನದು ಸಖತ್ ಫೇವ್ರೇಟ್ ನನಗೆ. ಫ್ರೆಂಡ್ಸ್, ನೋಡಿರಲ್ಲ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ನನ್ನ ವಿಡಿಯೋ ಕೆಳಗೆ ನೋಡಿ ಈ ಥರ ರೆಡ್ಡಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ. ಸೊ ಅದನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗುತ್ತೆ. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀನಿ. ಹೀಗೆ ನಾನು ನಿಮಗೆ ಸಿಗ್ತೀನಿ ಒಂದು ವಿಡಿಯೋ ಜೊತೆ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್.